ಓಟಗಾರ ಬಿದ್ದರೂ ಕೂಡ ಮಾಲೀಕ ಮತ್ತು ಓಟಗಾರನಿಗೋಸ್ಕರ ಓಡಿ ಗೆದ್ದಂತಹ ಕಕ್ಕೆ ಪದವು ಬಾಬು ವೆಂಕಪ್ಪ ಗೌಡ್ರ ಕೋಣಗಳು ಬೆಂಗಳೂರು ಕಂಬಳದಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ನಡೆದಂತಹ ಬೆಂಗಳೂರು ಕಂಬಳ ಅಭೂತಪೂರ್ವ ಯಶಸ್ಸು ಕಂಡಿದೆ. ಕರಾವಳಿಯ ಸಾಂಪ್ರದಾಯಿಕ ಕಲೆಗೆ ಬೆಂಗಳೂರಿಗರು ಅಕ್ಷರಶಃ ಫಿದಾ ಆಗಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನಸಾಗರವೇ ಸೇರಿದ್ದು ಬೆಂಗಳೂರು ಕಂಬಳದ ಉತ್ಸವಕ್ಕೆ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿರುವ ತುಳುನಾಡಿನ ಬಹುತೇಕ ಮಂದಿ ಇದು ನಮ್ಮ ಹಬ್ಬ ಎಂಬಂತೆ ಸಂಭ್ರಮಿಸ್ತಾ ಇದ್ದಾರೆ. ಕೋಣಗಳ ಓಟವನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾನುವಾರ 2ನೇ ದಿನದಂದು ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿರುವುದು ಕಂಬಳದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿತ್ತು. ಇನ್ನು ಕಂಬಳ ಕರೆಯಲ್ಲಿ ಮೋಡಿ ಮಾಡಿದ ಕಕ್ಕೆ ಪದವು ಪೆರಂಗಾಲು ಬಾಬು ವೆಂಕಪ್ಪ ಗೌಡ್ರ ಕೋಣಗಳು ತಮ್ಮ ಓಟಗಾರ ಓಟದ ನಡುವೆ ಬಿದ್ದರೂ ಕೂಡ ದಡ ಸೇರಿ ಎದುರಾಳಿ ತಂಡದ ಕೋಣಗಳ ಎದುರು ವೀರೋಚಿತವಾಗಿ ಜಯಶಾಲಿಯಾಗಿದೆ. ಈ ದೃಶ್ಯವನ್ನ ನೋಡಿದ ಕಂಬಳಾಭಿಮಾನಿಗಳು ವೆಂಕಪ್ಪ ಗೌಡ್ರ ಕೋಣಗಳಿಗೆ ಜೈಕಾರವನ್ನ ಹಾಕಿದ್ದಾರೆ. ಇದು ಕೋಣಗಳ ಸಾಹಸ, ಇದು ಕೋಣಗಳ ನಿಯತ್ತು. ತನ್ನನ್ನು ಓಡಿಸುವಂತಹ ಜಾಕಿ ಬಿದ್ದರೂ ಕೂಡ ತನ್ನ ಮಾಲೀಕ ಜೊತೆಗೆ ಓಟಗಾರ ಸೋಲಬಾರದು ಎನ್ನುವಂತಹ ಸ್ವಾಮಿ ನಿಷ್ಠೆ ಈ ಕಂಬಳದ ಕೋಣಗಳಿಂದ ಕಲಿಬೇಕು ಅಂತಿದ್ದಾರೆ ಕಂಬಳಾಭಿಮಾನಿಗಳು.